ಪಾವಗಡ ತಾಲೂಕಿನ ತಿರುಮನಿ ಗ್ರಾಮದಲ್ಲಿ ನಡೆದ ಪಾವಗಡ ಅಭಿವೃದ್ಧಿ ಸಂಕಲ್ಪ ಸಮಾವೇಶ ಭಾನುವಾರ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಮಾಜ ಸೇವಕಿ ದೀಪು ರಾಘವೇಂದ್ರ ಅವರು, ಹಲವು ದಶಕಗಳಿಂದ ನಾಯಕರು ಪಾವಗಡ ತಾಲೂಕಿನಲ್ಲಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ. ಜನರನ್ನ ನೀವು ಅಮಾಯಕರು ಎಂದುಕೊಂಡಿದ್ದೀರಾ. ಜನರು ಈಗ ನಾಗರಿಕರಾಗಿದ್ದಾರೆ. ನಮ್ಮ ಜನರು ಎಚ್ಚೆತ್ತುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಉತ್ತರ ನೀಡುತ್ತಾರೆ ಎಂದು ವಿರೋಧಿಗಳಿಗೆ ದೀಪು ರಾಘವೇಂದ್ರ ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಪಾವಗಡದ ಜನರು ಆಶೀರ್ವಾದ ಮಾಡಿದರೆ ನಾನು ನಿಮ್ಮ ಶಾಸಕೀಯಗಳು ಸಿದ್ಧನಿದ್ದೇನೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಬಾಲು, ವೆಂಕಟಪ್ಪ, ಅರುಣಪ್ಪ, ಶಿವನಗೌಡ, ನಾಗರಾಜು, ನಾಗಾರ್ಜುನ, ಮಲ್ಲಿಕಾರ್ಜುನ, ನರಸಿಂಹ, ಶಾರದಾ, ನವೀನ, ಶಾನಿಯಂ, ನಾಗರಾಜ್ ಪೆದ್ದ, ರಾಮಾಂಜಿ, ಭೂಶಿಗೌಡ, ಕೆಸಿ ನಭಾಬ್, ರಾಜೇಶ್, ವೇಣು, ಮಂಜಣ್ಣ, ಬಾಲರಾಜು, ಗಜೇಂದ್ರ, ನಿಂಗಪ್ಪಗೌಡ, ಉಜ್ಜನ್ನ, ಗೋಪಾಲಗೌಡ ಹಾಗೂ ದೀಪು ರಾಘವೇಂದ್ರ ಅಭಿಮಾನಿ ಬಳಗದ ಕಾರ್ಯಕರ್ತರು ಹಾಜರಿದ್ದರು. ವರದಿ ನಂದೀಶ್ ನಾಯ್ಕ್, ಪಾವಗಡ. ನೋಡದೆ ಅಲ್ಲಿ ಕಾಯ್ತಾ ಕೂತು ನಾವು ವೆಯ್ಟ್ ಮಾಡಿ ಎಷ್ಟೋ ಸಮಯನ ವ್ಯರ್ಥ ಮಾಡ್ತಾ ಇದ್ವಿ. ನಮಗೆ ಇಲ್ಲಿರ್ತಕ್ಕಂಥ ಜಾಗಕ್ಕೆ ನಮಗೆ ವೆಹಿಕಲ್ ಮಾಡಿ ತುಂಬಾ ಅನುಕೂಲ ಮಾಡಿಕೊಟ್ರಿ ಅನ್ನೋ ಜನ ಖುಷಿ ನೋಡಿ ನಮಗೆ ತುಂಬಾ ಖುಷಿ ಆಯ್ತು. ಇದು ಸಾಕಷ್ಟು ಪ್ರಯೋಜನಗಳನ್ನ ಹೆಣ್ಮಕ್ಳನ್ನ ತಗೊಂಡಿದ್ದಾರೆ. ತಗೊಂಡು ಅವರು ಕೂಡ ಸಂತೋಷ. ಸ್ಟೋರಲ್ಲಿ ಆಗಲಿ 35 ರೂಪಾಯಿ 40 ರೂಪಾಯಿ ಒಂದು ಪ್ಯಾಡ್ ಇರುತ್ತೆ. ಬಡತನ ಅಥವಾ ಮಕ್ಕಳು ತುಂಬಾ ಚಿಕ್ಕ ಮಕ್ಕಳು, ಗಂಡ ಇರೋದಿಲ್ಲ, ಸಾಕಷ್ಟು ಮನೆಗಳಲ್ಲಿ ಅವ್ರದೇ ಆದಂತಹ ಪರ್ಸನಲ್ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ದುಡಿಯೋಕ್ಕಾಗಿರಲ್ಲ, ಕೂಲಿಗೆ ಹೋಗ್ತಾರೆ. ಅವರಿಗೆ 30-40 ರೂಪಾಯಿ ಕೊಟ್ಟು ತಗೊಳಕ್ ಕಷ್ಟ ಆಗುತ್ತೆ. ಅತಿ ಕಡಿಮೆ ಬೆಲೆಯಲ್ಲಿ ನಾವು 20ರಿಂದ 23 ರೂಪಾಯಿಗೆ ನಾವು ಒಂದು ಸ್ಯಾನಿಟರಿ ಪರಿಚಯ ಮಾಡಿಸ್ತೀವಿ. ಅದರಿಂದ ಕೂಡ ಸಾಕಷ್ಟು ಹೆಣ್ಣು ಮಕ್ಕಳು ಅದನ್ನು ಉಪಯೋಗ ತಗೊಂಡು ಇವತ್ತು ತುಂಬ ಸಂತೋಷವಾಗಿದ್ದಾರೆ. ಸಂತೋಷವಾಗಿ ಕಾಲೇಜ್ಗಳಿಗೆ ಹೋಗ್ತಾರೆ. ಹೆಣ್ಮಕ್ಳು ಕೂಡ ಶಾಲೆಗಳಿಗೆ ಹೋಗ್ಬೇಕಾದ್ರೆ ಯಾವುದೇ ಭಯ ಇಲ್ಲದೇ ನೇರವಾಗಿ ಒಂದು ಸಂತೋಷವಾಗಿ ಇದ್ದಾರೆ. ಮುಂಚೆ ಅವ್ರು ಆಗ್ತಿದ್ದಂಥ ಸಮಸ್ಯೆಗಳು ಹೇಳ್ಕೊಂಡಾಗ ತುಂಬ ಖುಷಿ ಆಯಿತು. ಸುಮಾರು ಇನ್ನೂ ಸೇವೆಗಳು ಹೇಳ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಇಷ್ಟು ಸೇವೆಗಳು ಮಾಡ್ತಾ ಬರ್ತಾ ಇರ್ಬೇಕಾದ್ರೆ ಕೆಲವು ಜನಗಳಿರ್ತಾರೆ ತುಂಬಾ ತುಳಿಯುವಂತ ಕೆಲಸ ಮಾಡೋದು ಅಥವಾ ಅನ್ಯಾಯ ಆಗುವಂತ ಕೆಲಸಗಳು ಮಾಡ್ತಾ ಬರೋದು. ಎಲ್ರಿಗೂ ನೆನಪಿರ್ಲಿ, ದೀಪು ರಾಘವೇಂದ್ರ ಅವರು ಪಕ್ಕದ ಶಿರಾದವರು, ಇನ್ ಮುಂದೆ ಪಾವಗಡದವರು. ಅವರ ಜನ್ಮಭೂಮಿ ಶಿರಾ ಆದ್ರೂ ಕೂಡ ಕರ್ಮ ತಾವೆಲ್ಲರೂ ಸಹ ನೆನ್ಪಿಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅವರಿಗೆ ಆಶೀರ್ವಾದ ಅಂತಕ್ಕಂಥದ್ದು ಮಾಡಿದ್ರೆ ಪಾವಗಡವನ್ನ ಬದಲಾವಣೆ ಮಾಡಿ ಏನು 224 ವಿಧಾನ